ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 8 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವ ಧ್ವಜ ಅವರೋಹಣದೊಂದಿಗೆ ಇಂದು ಬೆಳಿಗ್ಗೆ ಸಮಾಪನಗೊಂಡಿದೆ. ನಿನ್ನೆ ರಾತ್ರಿ ಎಕ್ಕಾರು ತಾಂಗಡಿಯಿಂದ ಕಟ್ಟೆ ಪೂಜೆ ಸ್ವೀಕರಿಸಿಕೊಂಡು ಬಂದು ಕಟೀಲು ರಥಬೀದಿಯಲ್ಲಿ ಕೊಡಮಣಿ ತಾಯ ದೈವದೊಂದಿಗೆ ಭೇಟಿಯಾಗಿ ರಥೋತ್ಸವ ನಡೆಯಿತು. ನಂತರ ಚಂದ್ರಮಂಡಲದೊಂದಿಗೆ ಅಜಾರು ಸಮೀಪದ ನಂದಿನಿ ನದಿಯಲ್ಲಿ ಜಳಕಕ್ಕೆ ತೆರಳಲಾಯಿತು. ಜಳಕ ಮುಗಿಸಿದ ಬಳಿಕ ಅಜಾರು ರಕ್ತೇಶ್ವರಿ ಸನ್ನಿಧಿ ಬಳಿ ಅತ್ತೂರು ಮತ್ತು ಕೊಡೆತ್ತೂರು ಗ್ರಾಮಸ್ಥರಿಂದ ತೂಟೇದಾರ ಸೇವೆ ನಡೆಯಿತು. ದೇವಳದಲ್ಲಿ ಕೊಡಮಣಿ ತಾಯಿ ಮತ್ತು ಶ್ರೀದೇವರ ಭೇಟಿ ಬಳಿಕ ಧ್ವಜ ಅವರೋಹಣದೊಂದಿಗೆ ಮೂಲಕ ವೈಭವದ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ.